ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಪಂಡಿತ್ ಹೌಸ್ ಅರ್ಪಿಸುವ ವಿಜಿಟಿ ಕಪ್ 2021 ಎಕ್ಕೂರಿನ ಫಿಶರೀಸ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು ಯಶಸ್ವಿಯಾಗಿ ನಡೆಯಿತು. ಸಮಾರೋಪದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಪಂಡಿತ್ ಹೌಸ್ ಸಮಾಜಮುಖಿ ಕೆಲಸ ಕಾರ್ಯಗಳೊಂದಿಗೆ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದು, ಇದೀಗ ವಿಜಿಟಿ ಕಪ್ 2021 ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಅದ್ದೂರಿಯಾಗಿ ಆಯೋಜಿಸಿ ಯಶಸ್ವಿಯಾಗಿದ್ದಾರೆ. ವಿಜಿಟಿ ಕಪ್ 2021 ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿಯ ಸಂದೀಪ್ ಕರೋಡಿ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು ವಿಜಿಟಿ ಕಪ್ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಹಾರೈಸಿದರು. ಮಂಗಳೂರಿನ ಈ ಫಿಶರೀಸ್ ಮೈದಾನದಲ್ಲಿ ಈ ವಿಜಿಟಿ ಕಪ್ 2021 ಕಾರ್ಯಕ್ರಮದ ಉದ್ಘಾಟನೆ ಈಗಾಗಲೇ ನಡೆದಿದೆ. ಈ ಕ್ರೀಡಾಕೂಟಗಳ ಮೂಲಕ ನಾವು ಸಾಮರಸ್ಯ ಸಂಘಟನೆಯ ಮುಖಾಂತರ ಎಲ್ಲರೂ ಒಟ್ಟಾಗಿ ಸೇರಿ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸುವ ಹಾಗೂ ನಾಳೆ ನಡೆಯುವಂತಹ ರಕ್ತದಾನ ಶಿಬಿರ ಇರಲಿ ಹಾಗೂ ವಿಜಯ ಗೇಮ್ಸ್ ಟೀಮ್ನ ಎಲ್ಲ ಕಾರ್ಯಗಳಿಗೆ ಶುಭವನ್ನು ಹಾರೈಸುತ್ತಾ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದು ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅನಂತರ ಮಂಗಳೂರು ಪಾಲಿಕೆ ಸದಸ್ಯರಾದ ಭರತ್ ಕುಮಾರ್ ಮಾತನಾಡಿ, ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಪಂಡಿತ್ ಹೌಸ್ ಸಾಮರಸ್ಯ ಸಂಘಟನೆಯಾಗಿದ್ದು, ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಗೇಮ್ಸ್ಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇರೋದು ಶ್ಲಾಘನೀಯ ಎಂದರು. ನಾಗೋಡೆಯ ಒಳಗೆ ಈಗ ನಾವು ಕಂಟೆನಾಗಿ ಬಿಟ್ಟಿದ್ದೇವೆ. ಮಕ್ಕಳಲ್ಲಿ ಆ ಫಿಟ್ನೆಸ್ ಆಗಲಿ ಅಥವಾ ಒಂದು ದೈಹಿಕ ಕ್ಷಮತೆಯಾಗಿ ಈಗಿಲ್ಲ. ಈಗ ಏನಿದ್ರು ಮಕ್ಕಳನ್ನು ಖಾಲಿ ಓದಿನಲ್ಲೇ ಮುಂದೆ ಬರಬೇಕಂತ ಹೇಳಿಕೊಂಡು ಅವರೊಂದು ಸ್ವಲ್ಪ ಪನಿಷ್ಮೆಂಟ್ ರೀತಿಯಲ್ಲಿ ಈಗ ನಮ್ಮ ಹೆತ್ತವರೊಂದು ಅವನ ಮೆಂಟಾಲಿಟಿ ಮುಂದೆ ಆಗಿದೆ. ಈ ಒಂದು ಡೆವಲಪ್ಮೆಂಟ್ ವಿಷಯದಲ್ಲಿ ಈಗಿರತಕ್ಕಂತಹ ಕ್ರೀಡಾಂಗಣಗಳು ಎಲ್ಲ ಮಾಯ ಆಗ್ತಿದೆ. ಹಾಗೆಯೇ ಮಕ್ಕಳಿಗೂ ಆಟ ಆಡುವ ಒಂದು ಅವಕಾಶ ಕೊಡಿಲ್ಲ. ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ. ಹಾಗೆ ನಮ್ಮ ಭಾರತ ಸರ್ಕಾರ ಕೂಡ ಖೇಲೋ ಇಂಡಿಯಾ ಅಂತ ವಿಶಿಷ್ಟವಾದ ಒಂದು ಪ್ರೋಗ್ರಾಮನ್ನು ಪರಿಚಯಿಸಿದೆ. ಇದಕ್ಕೆ ಪೂರಕವಾಗಿ ಇಂತಹ ಒಂದು ಸಣ್ಣ ಸಣ್ಣ ಸಂಘಟನೆಗಳು ತಮ್ಮ ಊರಲ್ಲಿ ಇಂತಹ ಒಂದು ಕ್ರೀಡಾ ಪಂದ್ಯಾಟಗಳನ್ನು ಆಯೋಜಿಸಿದ್ದಾರೆ. ಖಂಡಿತ ಅಂಥವರಿಗೂ ಕೂಡ ಒಂದು ಬರಲಿಕ್ಕೆ ಅವಕಾಶ, ಹಾಗೆಯೇ ದೈಹಿಕ ಕ್ಷಮತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ. ಖಂಡಿತವಾಗಿಯೂ ವಿಜಯ್ ಗೇಮ್ಸ್ನವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಪಂದ್ಯಾಟ ಆಯೋಜಿಸಿದ್ದಾರೆ. ಇದೇ ವೇಳೆ ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಶಿಕ್ಷಣ ಎಂಬ ದೊಡ್ಡ ಸಾಧನೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಎಂಬ ಉದ್ದೇಶದಿಂದ ತಮ್ಮ ಈ ಒಂದು ಸೇವೆಗೆ ಊರಿನ ಹೆಮ್ಮೆಯ ಸಂಸ್ಥೆ ವಿಜಯ ಗೇಮ್ಸ್ ಟೀಮ್ ಇದರ ವತಿಯಿಂದ ಈ ದಿನ ಈ ವೇದಿಕೆಯಲ್ಲಿ ತಮಗಿದು ಗೌರವದ ಆದರ ಸನ್ಮಾನ ಶ್ರೀ ಅಜಪ್ಪ ಹರೇಕಳ ಇವರಿಗೆ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಘನ ಅತಿಥಿಗಳಿಗೆ ವಂದನೆಗಳು. ಸನ್ಮಾನ ಪತ್ರದ ಮೂಲಕ ನಂತರ ವೇದಿಕೆಯಲ್ಲಿ ಟ್ರೋಫಿಯನ್ನ ಗಣ್ಯರು ಅನಾವರಣಗೊಳಿಸಿದರು. ಅನಂತರ ವಿಜಿಟಿ ಕಪ್ಗೆ ಅಧಿಕೃತವಾಗಿ ಗಣ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಶಾಶ್ವತ ಫಲಕಗಳು ಮಿನುಗುತ್ತಾ ಇರತಕ್ಕಂತಹ ಶಾಶ್ವತ ಫಲಕ ಇದೀಗ ಅನಾವರಣಗೊಂಡಿದೆ. ಗೌರವಾನ್ವಿತ ಚಂದ್ರಹಾಸ್ ಪಂಡಿತ ಹೌಸ್ ಹರಿಕಳ ಹಾಜಬ್ಬ ಇವರ ಹಸ್ತದಿಂದ ಈ ಕಾರ್ಯಕ್ರಮ ಪೂರ್ಣಗೊಂಡಿದೆ. ಇನ್ನು ಮುಂದೆ ಕ್ರೀಡಾಂಗಣದ ಉದ್ಘಾಟನೆ, ನೇರವಾಗಿ ಅತಿಥಿಗಳನ್ನ ನಾವು ಅಂಕಣಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ನಾಳಿಕೇರವನ್ನ ಒಡೆಯುವ ಮೂಲಕ ಈ ಕಾರ್ಯಕ್ರಮ. ಈ ಸಂದರ್ಭ ವಿಜಿಟಿ ಕಪ್ನ ಅಧ್ಯಕ್ಷರಾದ ಗುರುಪ್ರಸಾದ್ ಭಂಡಾರಿ, ಗೌರವ ಸಲಹೆಗಾರರಾದ ಮನೋಜ್ ಕುಮಾರ್ ರೈ, ಪ್ರಧಾನ ಕಾರ್ಯದರ್ಶಿ ರಜನೀಶ್, ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಹೌಸ್, ಕೌನ್ಸಿಲರ್ ಭರತ್, ಇಲ್ಯಾರ್ ಪದವು ತಂಡದ ಇಲ್ಯಾಸ್, ಎಚ್ಎಫ್ಸಿ ಹರೇಕಳ ತಂಡದ ಬದ್ರು, ಪಂದ್ಯಾಟದ ತೀರ್ಪುಗಾರರಾಗಿ ಸಂದೀಪ್ ಉಳ್ಳಾಲ, ಅಶ್ಫಕ್ ಇನೋಳಿ, ಆರಿಫ್ ಜೋಕಟ್ಟೆ ಉಪಸ್ಥಿತರಿದ್ದರು. ವಿಜಿಟಿ ಕಪ್ 2 ದಿನಗಳ ಕಾಲ ಮಂಗಳೂರಿನ ಎಕ್ಕೂರಿನ ಫಿಶರೀಸ್ ಮೈದಾನದಲ್ಲಿ ನಡೆದಿದ್ದು, ಒಟ್ಟು 15 ತಂಡಗಳು ಈ ಪಂದ್ಯಾಟದಲ್ಲಿ ಸೆಣಸಾಟ ನಡೆಸಿದೆ. ಮುನ್ನುಗ್ಗಿ ಬಾರಿಸಿದ್ದಾರೆ. ಈ ಒಂದು ಹೊಡೆತ ಅದ್ಭುತವಾಗಿದೆ. ಆ ಒಂದು ಸಿಕ್ಸರ್ ಖಂಡಿತವಾಗಿಯೂ ಈ ಒಂದು ನೋಡಿ, ಒಮ್ಮೆ ಈ ಬಾರಿ ಸ್ವೀಪ್ ಮಾಡುವಲ್ಲಿ ಒಂಟಿ ಓಟ ದಾಖಲಾಗ್ತಾ ಇದೆ ಎನ್ಎಂ ಮಂಗಳೂರು ತಂಡಕ್ಕೆ. ಎಲ್ಲಿದೆ ಈ ಬಾರಿ ಬಲವಾದ ಹೊಡೆತ, ಕಾದು ನೋಡೋಣ. ಕವರ್ಸಿ ಭಾಗದಲ್ಲಿ ಚೆಂಡು ಕ್ಷೇತ್ರ ರಕ್ಷಣೆಯನ್ನ ಕಾಣ್ತಾ ಇದೆ.
ಸಾಜಿದ್ರವರ ಮುಖೇನ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಅವಲ್ಲಿ ಓಟ ಮಂಗಳೂರು ತಂಡದ ಬಲಾಢ್ಯ ದಿಗ್ಗಜರ ಕಾದಾಟ ಸಾಗ್ತಾ ಇದೆ. ಇಲ್ಲಿ ನೋಡಿ ಚೆಂಡು ಖಂಡಿತ ಸೀಮಾರೇಖೆ ಒಳಗಡೆ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ರನ್ನೌಟ್ ಮುಖೇನ ಡೈರೆಕ್ಟ್ ಹಿಟ್ ಮಾಡುತ್ತಿದ್ದರೆ ಫೈನಲ್ ಹಣಾಹಣಿಯಲ್ಲಿ ವಿನ್ನರ್ ಆಗಿ ಎನ್ಎಂ ಜೆಪ್ಪು ಗೆದ್ದುಕೊಂಡ್ರೆ ರನ್ನರ್ ಅಪ್ ಆಗಿ ರಾಯಲ್ ಫ್ರೆಂಡ್ಸ್ ನಾಟಕಲ್ ತಂಡ ಪ್ರಶಸ್ತಿಯನ್ನ ಪಡೆದುಕೊಂಡಿತು. Okay, here we go. And we move it to the left, 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 left. Take it to the right, 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 right. Move it to the left, 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 left. Take it to the right, 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 right. Move it to the left, 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 left. Take it to the right, 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 right. Move it to the left, 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 left. ಇನ್ನು ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಹೌಸ್, ಅರುಣ್ ಪ್ರಕಾಶ್, ಗುರುಪ್ರಸಾದ್ ಭಂಡಾರಿ, ಚಂದ್ರಶೇಖರ್ ಹಾಗೂ ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ವಿಜೇತ ತಂಡಗಳಿಗೆ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ನೀಡಲಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.